ಮೊಬೈಲ್ ದೂರ ಇಡಿ, ಪುಸ್ತಕದ ಕಡೆ ಹೆಚ್ಚಿನ ಗಮನ ನೀಡಿ ಎಂದು ವಿದ್ಯಾರ್ಥಿಗಳಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಟ್ಟ ನರಸಿಂಹಮೂರ್ತಿ ಕಿವಿಮಾತು ಹೇಳಿದರು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಮದ ಮಾಧವ ವಿದ್ಯೆ ಸಂಸ್ಥೆಯ ಎಸ್ಎಂ ಆಂಗ್ಲ ಮಾಧ್ಯಮ ಶಾಲೆಯ 25ನೇ ಶಾಲಾ ವಾರ್ಷಿಕೋತ್ಸವ ಹಾಗೂ ಬೆಳ್ಳಿ ಉತ್ಸವ ಸಮಾರಂಭವನ್ನು ಕೆಇಬಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಲವಾರು ಮಂದಿ ವಿದ್ಯಾರ್ಥಿಗಳು ಕೇವಲ ಮೊಬೈಲ್, ಟಿವಿಗೆ ಅಂಟಿಕೊಂಡಿರುತ್ತಾರೆ. ಅದನ್ನು ಬಿಟ್ಟು ಓದಿನ ಕಡೆ ಗಮನ ಹರಿಸಬೇಕು ಎಂದು ಅವರು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಎಂ ಶಾಲೆಯ ಅಧ್ಯಕ್ಷ ಜೆ ಮಧುಸೂದನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೈಯದ್ ಶನವಾಜ್, ರಾಷ್ಟ್ರೀಯ ವಿದ್ಯಾಪೀಠ ಸಂಸ್ಥೆಯ ಕಾರ್ಯದರ್ಶಿ ಎನ್ಆರ್ ಅಶ್ವತ್ಥಕುಮಾರ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಸೊಗಡು ವೆಂಕಟೇಶ್, ವಿಎಸ್ಎಸ್ಎನ್ ಅಧ್ಯಕ್ಷ ಕೋಣೇರಪ್ಪ, ಬಿಆರ್ಸಿ ವೆಂಕಟೇಶ್, ಬಿಕೆ ಶಿವಕುಮಾರ್, ಸಿಆರ್ಪಿ ಬಂಗಾರಲಿಂಗಂ, ಎಸ್ಎಂ ಶಾಲೆಯ ಖಜಾಂಜಿ ಡಿಎಚ್ ಸಿದ್ದಲಕ್ಷ್ಮಿ, ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ. ಸೆಪರೇಟ್ ಆಗಿ ಒಂದು ರೂಮ್ ಅಲ್ಲಿ ಓದುವಂತ ವ್ಯವಸ್ಥೆಯನ್ನು ಮಾಡಬೇಕು. ಒಂದು ಮೊಬೈಲ್ ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ಜೀವನದಲ್ಲಿ ಎಂದೂ ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ. ಒಂದು ಪುಸ್ತಕ ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನು ಓದು, ಇಡೀ ಜೀವನದಲ್ಲಿ ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳಿ. ಆದ್ರಿಂದ ಪುಸ್ತಕ ಓದ್ಬೇಕು ಮಕ್ಕಳೇ, ಪುಸ್ತಕ ಓದ್ಬೇಕು. ಪುಸ್ತಕವೆಂಬುದೊಂದು ಹಸ್ತದಲ್ಲಿದ್ದರಷ್ಟೇ ಸಾಲದು, ಅದು ಮಸ್ತಕಕ್ಕೆ ಹೋಗ್ಬೇಕು. ಅವಾಗ ಮಾತ್ರ ಶಿಕ್ಷಣ ಅನ್ವಯ ಅಂತ ಹೋಗುತ್ತೆ. ಅದರಿಂದ ಪುಸ್ತಕವನ್ನ ಮಸ್ತಕಕ್ಕೆ ಕಳಿಸುವಂತ ಕೆಲಸವನ್ನ ಎಸ್ಎಂ ಕಾನ್ವೆಂಟ್ ನ ಎಲ್ಲ ಶಿಕ್ಷಕರು ಮಕ್ಕಳಿಗೆ ಮಾಡ್ತಾ ಇದ್ದಾರೆ, ಅವ್ರ ಆಡಳಿತ ಮಂಡಳಿ ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ಅದನ್ನು ನೀವೆಲ್ಲನೂ ಆಲೋಚನೆ ಮಾಡಿ ತುಂಬಾ ಚೆನ್ನಾಗಿರ್ಬೇಕು ಮಕ್ಕಳೇ. ಇಷ್ಟು ವಿಚಾರಗಳನ್ನ ಕೇಳಿ ತುಂಬಾ ಖುಷಿ ಆಗುತ್ತೆ. ಬಡವನಾದರೆ ಉಣ್ಣುವ ಚಿಂತೆ, ಉಣ್ಣುವುದಾದರೆ ಉಡುವ ಚಿಂತೆ, ಉಡುವುದಾದರೆ ತೊಡುವ ಚಿಂತೆ, ತೊಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹಿಂಡಿನ ಚಿಂತೆ, ಹಿಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಿನದಾದರೆ ಕೇಡಿನ ಚಿಂತೆ, ಕೇಡಿನದಾದರೆ ಮರಣದ ಚಿಂತೆ. ಇಂದು ಹಲವಾರು ಚಿಂತೆಗಳಲ್ಲಿರುವವರನ್ನು ಕಂಡೆ, ಸದಾ ನಿಮ್ಮ ಧ್ಯಾನದಲ್ಲಿರುವವರೊಬ್ಬರನ್ನು ಕಾಣೆ. ಅದರಿಂದ ಚಿಂತೆ ಯಾವಾಗಲೂ ಇರುತ್ತೆ. ಚಿಂತೆಯನ್ನು ಬಿಟ್ಟು ಬಿಡಿ, ಚಿಂತನೆ ಮಾಡಿ ಇಂಥ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ. ಮಧು ಅವ್ರಿಗೂ ನಾನು ಕೋರ್ಕೊಳ್ಳೋದಿಷ್ಟೇ, ಎಲ್ಲ ಮಕ್ಕಳಿಗೂ ಒಳ್ಳೆ ಇದನ್ನು ಕೊಡ್ತಾ ಇದ್ದೀರಾ. ಯಾರಾದ್ರೂ ಬಡ ಮಕ್ಕಳು ಬಂದ್ರೆ ಅವ್ರು ಸ್ವಲ್ಪ ರಿಯಾಯಿತಿ ಕೊಟ್ಟು ನೀವು ಸೇರಿಸ್ಕೊಳ್ಳಿ. ಈಗಾಗಲೇ ನೀವು ಮಾಡ್ತಾ ಇದ್ದೀರಾ ಕೆಲಸ, ನಿರಂತರವಾಗಿ ಮಾಡ್ತಾ ಇದ್ದೀರಾ. ನನ್ಗೆ ಗೊತ್ತು ನಿಮ್ಮ ಹೃದಯ ಎಂತದು ಅಂತ.